ಅಂಬುರುಹದಳನೀತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಮುದದಿಂದ
ಆ ಆ ನಂಬಿದ ಬರ ಆನಂದದಿಂದ ಬೆಂಬಿಡದಿ ಪೊರೆಯೋ ದೇವ ಬೆಂಬಿಡದಿ ಪೊರೆಯೋ ದೇವ ಬೆಂಬಿಡದಿ ಪೊರೆಯೋ ದೇವ
ರಾಜಾಧಿರಾಜ ರಾಜನಕ್ಷತ್ರ ಚಂದ್ರೋದಯ ವೈರಿ ಮದಗಜ ಸಿಂಹ ಬಹುಪರಾಕ್ ಬಹುಪರಾಕ್ ಬಳಿರೇ ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ದೇವೇಂದ್ರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಈ ಕಾಲಕ್ಕೆ ಸೇರಿರುವಂತಹ ಗುರು ಬೃಹಸ್ಪತಿಗಳಿಗೆ ಮಣಿದು ಅಷ್ಟದಿಕ್ಪಾಲಕರಿಗೆ ವಂದಿಸಿಕೊಂಡು ಸುರ ನರರಿಗೆಲ್ಲವರಿಗೂ ಕೂಡ ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸಿ ಸುಧರ್ಮ ಸಭೆಯ ಪೀಠವನ್ನು ಏರಿಕೊಡ್ತೇನೆ. ಧರಣಿ ಬಾಲಕ
ಮೆರಗಿಸೂತ ಸುಮನಸರ ಮೆರಗಿ ವೈಭವದಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ಮೆರಗಿಸೂತ ಸುಮನಸರ ಮೆರೆಯಿ ವೈಭವದಿ ಧರಣಿ ಪಾಲಕ ಕೇಳು ಸುರಪಾಲ ಶ್ರೀಮನ್ನಾರಾಯಣ ಪರಿಪಾಲಿಸು ಸ್ವಾಮಿ ಪರಿಪಾಲಿಸು. ಪ್ರಯತ್ನಿಸಿದರು ಅಂತಾದ್ರೆ ಅಜ್ಞನಾದವನು ಪ್ರಾಜ್ಞನಾಗುವುದಕ್ಕೆ ಲೋಕದಲ್ಲಿ ಅವಕಾಶ ಉಂಟು. ಆದ್ಯನಾದವನಿಗೆ ಎಷ್ಟು ಎತ್ತರಕ್ಕೂ ಏರುವುದಕ್ಕೆ ಸಾಧ್ಯ ಉಂಟು. ಯೋಗ್ಯತೆಯ ಬಲುವನ್ನು ಸಾಧಿಸಿಕೊಂಡ ಅಂತಾದ್ರೆ ಸಾಧನೆಯ ಶಿಖರವನ್ನು ಹತ್ತಿ ಆ ಮೂಲಕವಾಗಿ ಇಳಿದಂತ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡ ಅಂತಾದ್ರೆ ಏರುವುದಕ್ಕೆ ಇಳಿಯುವುದಕ್ಕೆ ಒಬ್ಬಾತನಿಗೆ ಅರಿವು ಮೂಡುತ್ತದೆ ಅಂತಾದ್ರೆ ಅಂತವನು ಸುಧರ್ಮ ಸಭೆಗೆ ಅಧ್ಯಕ್ಷ ಸ್ಥಾನ ಏರುವುದಕ್ಕಾಗ್ತದೆ ಅನ್ನುವುದಕ್ಕೆ ಪುರಂದರ ನಾಮಕನಾಗಿದ್ದಂತಹ ನಾನು ದೇವೇಂದ್ರನಾಗಿರುವುದಕ್ಕೆ ಪ್ರಬಲವಾದ ಸಾಕ್ಷಿಯಾಗಿಯೇ ನಮಗೆ ಕಾಣುತ್ತದೆ. ದೇವ ಸಭೆಯನ್ನು ಒತ್ತಟ್ಟಿನಲ್ಲಿ ನೋಡಿದೆ ಅಂತಾದ್ರೆ ಸುರರು, ನರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರೇ ಮೊದಲಾದವರು ನೆರೆದ ಸಭೆಯಲ್ಲಿ ಯಾವ ವಿಭಾಗದಿಂದ ನೋಡಿದರೂ ಕೂಡ ಅಲ್ಲಿ ದೋಷವೇ ಇಲ್ಲ. ಪರಿಪೂರ್ಣವಾದ ಸಭೆಯ ಈ ಸುಧರ್ಮ ಸಭೆಯಾಗಿದೆ. ಹಾಗಾದ್ರೆ ಪರಿಪೂರ್ಣದಲ್ಲಿ ನಾವೊಂದು ರೀತಿಯಾದಂತ ವ್ಯತ್ಯಾಸ ರಹಿತರಾಗಿ ಆಳ್ವಿಕೆಯನ್ನು ನಡೆಸಬೇಕು ಅಂತಾರೆ ಬದುಕಿನ ಸಿಂಹಾವಲೋಕನವನ್ನು ನಾವು ಮಾಡಲೇಬೇಕಾಗ್ತದೆ. ಒಬ್ಬೊಬ್ಬರು ಕೂಡ ದೇವಲೋಕದಲ್ಲಿಯೇ ಹುಟ್ಟಿ ಬಾಳಿ ಬದುಕಿದವರು ಅಲ್ಲವಲ್ಲ, ಎಲ್ಲವರು ಭೂತಲದಿಂದಲೇ ಬಂದವರಿದ್ದಾರೆ. ನಿಮ್ಮ ಕುರಿತಾಗಿ ಆಡುವುದಕ್ಕಿಂತಲೂ ಅಧ್ಯಕ್ಷನಾಗಿರುವಂತಹ ನನ್ನ ಕುರಿತೇ ಹೇಳುವುದಾದ್ರೆ ಅದಿತಿ ಹಾಗೂ ಕಶ್ಯಪ ಬ್ರಹ್ಮರಿಗೆ ಮಗನಾಗಿ ಜನಿಸಿಕೊಂಡೆ. ಅವರ ಆಶೀರ್ವಾದವನ್ನು ಪಡೆದು ಮೇಘವಂತ ಪರ್ವತವನ್ನ ಸೇರಿ ಶತಮಕವನ್ನು ಪೂರೈಸಿ ವಿಶ್ವತೀತ್ಯಾಗದ ಕೊನೆಯ ಕಾಲಕ್ಕಾಗುವಾಗ ಮೂರು ಮೂರ್ತಿಗಳೇ ಪ್ರಸನ್ನಗೊಂಡು ಆ ಹೊತ್ತಿಗೆ ಶ್ರೀಮನ್ನಾರಾಯಣನೇ ವಾಕ್ಯವಾಗಿ ಹೇಳಿದ ಮಾತು, ಪಾಲನೆ ಎನ್ನುವುದು ಲೋಕದಲ್ಲಿ ವಿಸ್ತಾರವಾದ ಕೆಲಸ. ಅದನ್ನು ಮಾಡುವುದಕ್ಕೆ ಕೈಂಕರ್ಯವನ್ನು ಹೊತ್ತವ ನಾನಾದರೂ ಅದನ್ನು ವಿಭಾಗಿಸಿಕೊಡುವಾಗ ಆ ಪಾಲನೆಯ ವಿಚಾರದಲ್ಲಿ ನಿನಗೂ ಅವಕಾಶ ಉಂಟು ಅಂತಾದ್ರೆ ಭೂಮಿಯಲ್ಲೇ ಇರುವುದಲ್ಲ, ಸ್ವರ್ಗಲೋಕ ಎನ್ನುವುದುಂಟು. ಪುಣ್ಯಧಾಮದಲ್ಲಿ ನೀನು ಒಂದು ಮನ್ವಂತರಗಳಿವರೆಗೆ ನೀನು ಆಳ್ವಿಕೆಯನ್ನು ನಡೆಸಬೇಕು ಅನ್ನುವ ಹಾಗೆ ಹರಿಯ ಅಪ್ಪಣೆಯಾಗಿ ಹೋಯಿತು. ಅಪ್ಪಣೆಯನ್ನು ಹೊತ್ತಂತಹ ನಾವುಗಳು ಇಂದಿನವರೆಗೆ ಆ ಕೆಲಸದಲ್ಲಿ ಮುಂದುವರಿದದ್ದೇನೋ ಸತ್ಯ. ನೋಡಬಾರದೆ ಸ್ವರ್ಗದ ಸಿರಿ ಸಂಪತ್ತನ್ನು ಕಾಮಿಸಿದ್ದನ್ನು ಕೊಡುವಂತ ಕಾಮಧೇನು ಒಂದೆಡೆಯಲ್ಲಾದ್ರೆ ಕಲ್ಪಿಸಿದ್ದನ್ನು ಕೊಡುವಂತ ಕಲ್ಪವೃಕ್ಷ ಮತ್ತೊಂದೆಡೆಯಲ್ಲಿ, ಹಾಗೆಯೇ ಸಾವಿರ ಸೊಂಡಿಲುಗಳಿಂದ ಒಪ್ಪುವ ಬಿಳಿದಾದ ಹಿರಿದಾದ ಐರಾವತ ಹಿಡಿದು ಸಾಗುವುದಕ್ಕೆ ಬೇಕಾಗಿ ವಜ್ರಾಯುಧ, ವಿಹಾರ ಮಾಡಬೇಕು ಅಂತಾದ್ರೆ ನಂದನವನ, ವಿಹರಿಸಿ ಸಾಗುವುದಕ್ಕೆ ಬೇಕಾದ್ರೆ ಉಚ್ಚೈಶ್ರವಸು, ಮಡದಿಯಾದ ಶಚೀದೇವಿ, ಮಗನಾದ ಜಯಂತ, ಮನದ ಆಹ್ಲಾದಕರಕ್ಕಾಗಿ ಆನಂದಕರಕ್ಕಾಗಿ
ಸಭೆಯೊಳಗೆ ತುಂಬಿ ಕುಡಿಯುವಂತಹ ರಂಭಾದಿ ನಾರಿಯರು ಮನದ ಸಂತೋಷ ವೃದ್ಧಿಸುವುದಕ್ಕೆ ಬೇಕಾಗಿ ಒದಗಿ ಬರುವಂತಹ ಭೋಗಾಂಗನೆಯರೇ ನಮ್ಮ ಜೊತೆಯಲ್ಲಿದ್ದಾರೆ. ಭೋಗದ ಬದುಕೇ ನಮಗೆ ಶಾಶ್ವತ ಅಂತ ನಾವು ಭಾವಿಸಿಕೊಂಡದ್ದಲ್ಲ. ಅಲಭ್ಯ ಲಾಭ ಎನ್ನುವುದೇ ನಮಗೆ ಯೋಗವಾಗಿ ಒದಗಿ ಬಂದಂತಹದ್ದು. ಅದನ್ನು ಉಳಿಸುವಲ್ಲಿ ನಾವು ಸದಾ ಕಾಲ ಆ ಪ್ರಜ್ಞೆಯನ್ನು ಉಳಿಸಿಕೊಂಡೇ ವ್ಯವಹಾರ ಮಾಡಬೇಕು. ಇಲ್ಲಿಯ ಸಂಪದವೆನ್ನುವುದು ಧರೆಯ ಕರ್ಮಭೂಮಿಯ ಉದ್ದೀಪನಕ್ಕೆ ಕಾರಣವಾಗಬೇಕು ಅಂತ ಬಯಸಿದವರು. ಅಲ್ಲಿ ಕಾಲ ಕಾಲಕ್ಕೆ ಯಜ್ಞ ಯಾಗಾದಿಗಳು ನಡೆದಾಗ ಅದರ ಹವಿಸ್ಸನ್ನು ಉಂಡಂತಹ ನಾವು ಸಂಪ್ರೀತರಾಗಿ ಇಳೆಗೆ ಮಳೆಯನ್ನು ಕೊಡುವುದರಿಂದ ಮಳೆಯಿಂದ ಬೆಳೆ ಬೆಳೆಯುವುದಕ್ಕೆ ನಾವೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಆ ಕೆಲಸದಲ್ಲಿ ಯಾವ ತೊಂದರೆಯೂ ಆದದ್ದಿಲ್ಲ. ಹಾಗೆಂದು ತೊಡಕೇ ಇಲ್ಲವೇ ಅಂತ ಆಲೋಚಿಸಿರೆ ಒಂದುಂಟಲ್ಲಾದಿತೇರೆ. ಸುಮನಸರು ಕೇಳಿದಿರೆ ಸುಮನತರು ಕೇಳಿದಿರೆ ಕಮಲನಾಭನ ದಯದಿ ಅಮಿತ ಸುರ ಸಂಪದವು ಎಮಗೆ ಲಭಿಸಿದುದು. ಸುಮನಸರು ಕೇಳಿದಿರೆ ಕಮಲನಾಭನ ದಯದಿ ಅಮಿತ ಸುರ ಸಂಪದವು ಯಮಗೆ ಲಭಿಸಿದುದು. ಅದರ ಖಳ ಹೃದಯಾತ್ಯ ಮತ್ಸರದಿ ಅದರ ಖಳ ಹೃದಯಾತ್ಯ ಮತ್ಸರದಿ ಬಾಧಿ ಬರುವಡಿಗಡಿಗೆ ಹಾದಿಯೇನಿದಕ್ಕೆ ಸುಮನಸರು ಕೇಳಿದಿರೆ ಕೇಳಿದಿರೆ ವಿಷವಾಗಿ ಪರಿವರ್ತನೆಯಾಗುವವರಲ್ಲ. ಧರೆಯ ಕ್ಷೇಮವೇ ಪ್ರಧಾನವಾದ ಉದ್ದೇಶ. ಬೇಕಾದರೆ ನಮ್ಮನ್ನು ನಾವು ತೆತ್ತುಕೊಳ್ಳುವುದರಿಂದ, ನಮಗೆ ಬರುವಂತಹ ಯಾವ ಸೌಲಭ್ಯವನ್ನಾದರೂ ನಾವು ಬಿಡುವುದರಿಂದ ಉಳಿದವರ ಕ್ಷೇಮವನ್ನು ಸಾಧಿಸುವುದಕ್ಕಾಗಿ ನಮ್ಮನ್ನು ಸುಮನಸರು ಒಳ್ಳೆಯ ಮನಸ್ಸುಳ್ಳವರು ಅನ್ನುವ ಹಾಗೆ ನಮ್ಮನ್ನು ಗುರುತಿಸ್ತಾರೆ. ಆದರೆ ಏನು ಮಾಡೋಣ, ಎಲ್ಲಿ ಒಳ್ಳೆಯದುಂಟೋ ಅದಕ್ಕೆ ಕೆಟ್ಟದ್ದರ ಒಂದಾದರೂ ಹೊಡೆತ ಬಿದ್ದೇ ಬೀಳ್ತದೆ. ವಿಚಾರ ಇಷ್ಟೇ, ಅವರು ಚೆನ್ನಾಗಿರಬಾರದು. ಈ ಲಕ್ಷ್ಯವನ್ನು ಹೊಂದಿರುವಂತಹ ಒಂದು ಒಕ್ಕೂಟವೇ ಲೋಕ ವ್ಯವಸ್ಥೆಯಲ್ಲಿ ಹಾಗೆಯೇ ಉಳಿದುಕೊಂಡಿದೆ. ಏನು ಮಾಡೋಣ, ಎಷ್ಟು ತೆಗೆದ್ರು ಮತ್ತೆ 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 ಆ ಕೆಟ್ಟ ಕೂಟ ಅನ್ನುವುದು ಮತ್ತೆ ಬೇಲೆ ಬರುವುದಕ್ಕೆ ಹತ್ತಿದೆ. ಅದನ್ನು ನಿವಾರಣೆ ಮಾಡಬೇಕು ಅನ್ನುವುದಾಗೆ ಮನಸ್ಸು ಮಾಡಿದೆ ಅಂತಾರೆ. ನಾನು ನಿಮಗೆ ಬೇಕಾದ್ರೆ ಪರಮಾಧಿಕಾರ ಕೊಟ್ಟೆ ಅಂತಾರೆ, ನೀವು ಆಯುಧ ಧರಿಸಿ ಮುಂದಾದಿರಿ ಅಂತಾರೆ. ಮತ್ತೆ ಅದರ ನಿರ್ಮೂಲ ಆಗುವುದರಲ್ಲಿ ಸಂಶಯ ಏನೂ ಇಲ್ಲ. ಆದರೆ ಕೊಲ್ಲೋಣವೋ ಅನ್ಯರಲ್ಲವಲ್ಲ, ದುಷ್ಟರು ಅಂತ ನಾವ್ಯಾರನ್ನು ವಿಭಾಗಿಸಿದ್ದೇವೆ. ನಮ್ಮ ಅಪ್ಪನ ಮಕ್ಕಳೇ ಇದ್ದಾರೆ, ದಿತಿದೇವಿಯ ಮಕ್ಕಳು. ದಿತಿದೇವಿ ಅಂತಲ್ಲ, ಉಳಿದ ಕೆಲವರ ಮಂದಿಯಲ್ಲಿ ಹುಟ್ಟಿಕೊಂಡವರು ಹಾಗೆ ಕೆಟ್ಟವನಾಗಿ. ಯಾಕೆ ಆ ರೀತಿದ ಅಂತ ಮನಸ್ಸವರಲ್ಲಿ ಬರ್ತದೋ ಗೊತ್ತಿಲ್ಲ. ಹುಟ್ಟಿದ ತಕ್ಷಣದಲ್ಲೇ ನೆಟ್ಟ ದೃಷ್ಟಿಯನ್ನು ಸ್ವರ್ಗದಲ್ಲಿಗೆ ಹಾಯಿಸ್ತಾರೆ.
ಸ್ವರ್ಗವನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಅರಣ್ಯ ಮಾರ್ಗವನ್ನು ಹೊಂದಿ ಅಲ್ಲಿ ವಿಧಾತನನ್ನು ಮೆಚ್ಚಿಸಿ ಅಥವಾ ಶಿವನನ್ನು ಮೆಚ್ಚಿಸಿ ವರವನ್ನು ಪಡೆದು ಇರುವಂತಹ ಯಾವ ವ್ಯವಸ್ಥೆಯನ್ನು ಕೆಟ್ಟದಕ್ಕಾಗಿ ಬಳಸುವಂತಹ ದುಷ್ಟಕೂಟವನ್ನು ಏನಾದ್ರೂ ಮಾಡಿ ತರೆಯೋಣ ಅಂತ ಆಲೋಚಿಸಿದ್ರೆ ಮತ್ತೆ 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 ಬರ್ತಾರಲ್ಲ ದೇವತೆಗಳೇ. ಹೀಗೆ ಮತ್ತೆ ಬರುವ ಅವರಿಗೆ ಏನಾದ್ರೂ ಒಂದು ಉತ್ತರ ಬೇಕಲ್ಲ. ನಾನು ಅದಕ್ಕೆ ನಿಮ್ಮ ಮುಖ ನೋಡ್ತಾ ಇದ್ದೇನೆ, ಏನು ಮಾಡ್ತೀರಿ ಅಂತ. ಸುರನದ ಲಲಿತಯ್ಯ ಪರಿಯಮದಲ್ಲ ಜೀವ ದುರುಳರು ನಾಗಕೈ ತಂದರೆ ಸಮರದಿ ತರಿವೇನು ನ ನಿಶ್ಚಯ. ಭಕ್ತಿಯಿಂದಲೇ ಮೂರು ಮೂರ್ತಿಗಳನ್ನು ಮೆಚ್ಚಿದೆ ಈ ಸ್ವರ್ಗಲೋಕವನ್ನು ನಾವು ಪಡೆದಿದ್ದೇವೆ. ಬಂದಂತ ದಾನವರನ್ನು ಶ್ರೀ ಹರಿಯ ಕೃಪೆಯಿಂದ ವಧಿಸಿದವರೂ ಇದ್ದೇವೆ. ಆದರೆ ಇನ್ನು ಬಂದಂತ ದಾನವರನ್ನು ಏನು ಮಾಡುವ ಎಂಬುದಾಗಿ ನಾನು ನೀವು ನಮ್ಮ ಮೇಲೆ ಅಭಿಪ್ರಾಯ ಕೇಳಿದ್ದೀರಾ. ನಿಮ್ಮ ಚಿಂತೆಯನ್ನು ಬಿಡಿ. ಶ್ರೀ ಹರಿಯ ಕೃಪೆಯಿಂದ ದಾನವರಲ್ಲಿ ವಧಿಸಿಕೊಡುವಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಬಂದ ಸುರದೇನು ಕಲ್ಪತರು ತಾ ಜಣುತ ಜಣುತೈ ದಿಮಿತದಿಂದ ತೈ ತಗತದಿಂದ ತೈ ಧಿಮಿತೈ ಧಿನತೈ ಧಿಮಿತೈ ಧಿನತೈ ದಿನ ತೈಯ ತೈಯತ ಸುರದೇನು ಕಲ್ಪತರು
ಹರಣವ ನೀಗುವೆನು. ಮೊದಲಾಗಿ ವಂದಿಸಿಕೊಂಡವನಿದ್ದೇನೆ. ದೀಪಕ್ಕೆ ಮುತ್ತುವ ಪತಂಗದಂತೆ ತಮ್ಮ ಸಂಪತ್ತನ್ನಾಶಿಸಿ ಬರುವಂತಹ ದಾನವರು ಯುದ್ಧರಂಗದಲ್ಲಿ ಮರಣ ಹೊಂದುವುದು ಅವರ ಜಾಯಮಾನ. ನೀವು ನನಗೆ ಕರುಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ಶ್ರೀಹರಿಯ ಕರುಣೆಯಿಂದ ಹರಿಗಳ ಹರಣವನ್ನು ಹಾರಿಸಿ ಬಿಡ್ತೇನೆ. ಸುರರಳು ದ್ವೇಷದಲ್ಲಿ ಪಕ್ಷದಲ್ಲಿ ಮರುಳರ ತಿತ್ತಿ ನಾಗಕೈ ತಂದರೆ ಹರಣವ ನೀಗುವೆನು. ಮೊದಲಾಗಿ ನಿಮ್ಮ ಚರಣಗಳಿಗೆ ಶಿರವಾಗಿದ್ದೇನೆ. ಈ ಹಿಂದೆ ಅದೆಷ್ಟೋ ದಾನವರು ಬಂದು ಹೋಗಿದ್ದಾರೆ. ಶ್ರೀಹರಿಯ ಕರುಣೆಯಿಂದ ಅವರೆಲ್ಲರನ್ನು ವಧಿಸಿದ್ದೇವೆ. ದಿಕ್ಕಪಾಲಾಗಿ ಓಡಿದ್ದಾರೆ. ಈಗ ಆ ಬಗ್ಗೆ ಚಿಂತೆ ಪಡುವಂತ ಅಗತ್ಯವಿಲ್ಲ. ಗೋವಿನ ಪಾದದಷ್ಟು ನೀರಿರುವುದಕ್ಕೆ ನಾವೇ ಅಗತ್ಯವಿಲ್ಲ, ನೀರನ್ನು ದಾಟುವುದಕ್ಕೆ. ಹಾಗಾಗಿ ಒಂದು ಅಪ್ಪಣೆಯನ್ನು ಕೊಟ್ಟದೆ ಹೌದಂತಾದ್ರೆ ಆ ದಾನವರನ್ನು ಕೊಲ್ಲುತ್ತೇನೆ. ಅಡಿಗಡಿಗೆ ತೆರದಿ ಪಡೆಯಲು ಸಮರಗೈದಿ ಮಡಿವಾರು ದೈತ್ಯರು ಬಯದಿದ ಗ್ರಾಮವ ಬಿಡಿಯೋ ತಲೆಯ ಮನದಿ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ದೇಹದಲ್ಲಿ ಶಿರ ಹೇಗೆ ಮುಖ್ಯವೋ, ಮೂರು ಲೋಕದಲ್ಲಿ ಸ್ವರ್ಗಲೋಕ ಎಂಬುದು ಅತಿ ಮುಖ್ಯವಾದ ಲೋಕ. ಈ ಸ್ವರ್ಗಕ್ಕೆ ದಾನವರು ದಾಳಿ ಮಾಡುವುದು ಸಹಜ. ಈ ಹಿಂದೆ ಬಂದವರನ್ನು ತ್ರಿಮೂರ್ತಿಗಳ ದಯೆಯಿಂದ ಕೊಂದು ಮುಗಿಸಿದವರಿದ್ದೇವೆ. ಮಗದೊಮ್ಮೆ ದಾಳಿಯಾದರೆ ಒಂದು ಅಪ್ಪಣೆ ಕೊಟ್ಟಿದ್ದರೆ ಸಾಕು, ಬಂದ ದುರುಳರನ್ನು ತರಿದು ನಾನು ಬರ್ತೇನೆ. ಬಲು ತೋಷವಾಂತೇನ ನೀ ಬಂದ ನುಡಿಗೆ
ಬಲತೋಷವಾಂತೇನ ನೀ ಬೆಳ್ದ ನುಡಿಗೆ ನೀ ಬೆಳ್ದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಸಂಗರದೊಳಗೆ ಖಳರ ಭೀತಿಯು ನಮಗೆ ನೀತಿಲ್ಲ ಖಳರ ಭೀತಿಯು ನಮಗೆ ನೀತಿಲ್ಲ ನಳಿನ ನಾಭನ ತಯದಿಂದ ಸುಳ್ಳಲ್ದ ಬಲುತೋ ಜವಾಬ್ದೇನ ನೀ ಬೆಳೆದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಹಾಪುರೆ, ಕಿರುರೆ, ಮಧರೆ, ಮಾಧಪೂತುರೆ. ಅಬ್ಬಾ, ಏನು ವೈಭವ, ಏನು ಸಂತೋಷ. ಆಡಿದ ವಚನದೊಳಗೆ ಇದ್ದಂತಹ ವೀರಾವೇಶ. ಆ ವೀರಾವೇಶ ಅನ್ನುವುದು ಮುಖದಲ್ಲಿ, ಕಣ್ಣಲ್ಲಿ, ವಚನದಲ್ಲಿ, ದೇಹದಲ್ಲಿ ತೋರಿಸಿದ ಬಗೆಯನ್ನು ನೋಡುವಾಗ ಅನ್ಯರು ಈ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕುಂಟೆ. ಯೋಚನೆ ಮಾಡಿದ್ರು ಏನಾಗ್ತದೆ? ಅದು ಕ್ಷಣಿಕವಾದ ಯೋಚನೆ ಆಗ್ತದೆ. ಬೆಂಕಿಯ ಮುಂದೆ ಒಂದು ನೊರಜು ಹೋಗಿ ಬೆಂಕಿಯನ್ನು ಹೂ ಅಂತ ಭ್ರಮಿಸಿ ಅದನ್ನು ಎಲ್ಲಿಯಾದ್ರೂ ಹಿಡಿಯುವುದಕ್ಕೆ ಹೋದ್ರೆ ಏನಾಗ್ತದೆ? ಭಸ್ಮವಾಗಿ ಹೋಗುತ್ತದೆ. ಹಾಗೆ ಅವರ ಪರಿಸ್ಥಿತಿ. ನೊರಜುಗಳ ಪಾದಿಯಲ್ಲಿರುವಂತಹ ದುರುಳ ರಕ್ಕಸರು ಸ್ವರ್ಗವೆನ್ನುವ ಶುಭವನ್ನು ಬಯಸಿದರೆ ಬೆಂಕಿಯ ಹಾಗೆ ಉರಿಸುವರು ನೀವು ಅನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ. ಮೆಚ್ಚಿದ್ದೇನೆ. ಉತ್ತರಾಯಣದ ಪರ್ವಕಾಲದಲ್ಲಿ ನೀವಾಡಿದ ಸಂತೋಷದ ವಾಕ್ಯವನ್ನು ಕೇಳಿದ ಬಳಿಕ ನೋಡಿದ್ರ ಸಭೆಯಲ್ಲಿರುವವರೆಲ್ಲರೂ ಹೇಳ್ತಾ ಇದ್ದಾರೆ, ಇನ್ನು ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳುವುದು ಒಳ್ಳೆಯದು ಅಂತ. ಅಂದ್ರೆ ಯಾಕೆ? ಭಯ ಇಲ್ಲದೆ ಇರುವಾಗ ನಾವು ಮತ್ತೆ ಮತ್ತೆ ಇದೇ ಕೆಲಸ ಮಾಡುವುದಲ್ಲ. ಅಗ್ನಿದೇವನಿಗೂ ಕೆಲಸ ಉಂಟು, ವರುಣನಿಗೂ ಕೆಲಸ ಉಂಟು, ನಿವೃತ್ತಿಗೂ ಕೆಲಸ ಉಂಟು. ಹಾಗೆಯೇ ನನಗೂ ಲೋಕವನ್ನು ಸರಿಯಾಗಿ ನೋಡಿ ಪಾಕಶಾಸ್ತ್ರ ಎನ್ನುವಂತಹ ಹೆಸರನ್ನು ಹಾಗೆ ಅದಕ್ಕೆ ಅರ್ಥ ಬರುವ ಹಾಗೆ ವ್ಯವಹಾರ ಮಾಡಲಿಕ್ಕುಂಟು. ಹಾಗಾಗಿ ಸೇರಿದ ಸಮಸ್ತರಿಗೂ ಅಭಿವಾದನವನ್ನು ಸಲ್ಲಿಸಿ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಮ್ಮ ತಾಣವನ್ನು ಸೇರಬೇಕಾಗಿದೆ. ಅದರತ್ತ ಮುಂದುವರಿಯೋಣ.